ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನು ಅನ್ಸಾರಿ ನೋಳಿ ಸುದ್ದಿ ಉಲ್ಲರಿಪ್ಪು ಚೆರೆಪೆರ್ನಾಲೆ ಸಂದೋಲ ಕೊರೋನಾ ನಾಲನೆ ಅಲೆಕ್ಕಿಲ್ಲ ಬೆಲೆ ಶುದ್ಧ ಸಮಾಜತ್ತು ಬೇನು ಶುದ್ಧ ಮನಸ್ಸು ವಂಡರ್ ಸಿಟಿಲ್ ಸೌಹಾರ್ದ ಇಫ್ತಾರ್ ಕೂಟ ಪುನೀತ್ ರಾಜ್ಕುಮಾರ್ ನೆನಪು ಆಯಿರ ಕಣ್ಣು ದಾನತೆ ವಾಗ್ದಾನ ಪಾಠ ಆಯ್ತು ಬಂತು ಬೊಲ್ಮೋ ವೈದ್ಯನಾಥರೆ ಕೊಂಡಾಡ್ರೆ ಸಿಡಿ ಸಮುದಾಯತೆ ಪಾವತಂಗೆತ್ತಿತ್ತು ಜಾಗತಿಕ ಬಂಟಾರೋ ಕೂಟತ್ತೆ ಮೊದಲ್ ನರಿಂಗಾಣ ಯುವಕರ್ನಲ್ತು ನಡ್ನತ್ತು 44 ವರ್ಷತೆ ಜಲ್ಸ್ ಪೆನ್ಮನ್ನೂರು ಚರ್ಚಿಗೆ ಬಂತು ಲಯನ್ಸ್ ಫೋಕಸ್ ರೇ ಮೈಯತ್ ಕಟ್ಟಿಲ್ ನೋಂಬುಲು 300 ಪಾವತೆ ಕುಟುಂಬತ್ತಿಗೆ ಆಧಾರ ಆಯ್ತು ಸಫರ್ ಸ್ಪೋರ್ಟ್ಸ್ ರೇ ಅರಿ ಕಲಿನೆ ಜಂಡು ವರ್ಷತ್ತಲು ಕೊರೋನಾ ಚೊಲ್ರೆ ವೈರಸ್ ಎಲ್ಲರೇ ಪೇಡಿ ಬಾಟಿ ಬೆಚ್ಚಿಂತು അങ്ങനെ തീക്ക് ಮುಂದೆ ಪಲ್ಯ ಎಲ್ಲ ಬಂದಾಯಿಂತು ಪೆರ್ನಾಲು ನೋಂಬು ಎಲ್ಲ ಔತಲಾಯಿಂತು ಅಯ್ಯ ಈ ಆಂಡು ಕೊರೋನಾ 4 ನಡುಲು ಪೆರ್ನಾಲೆ ಆಗೋಸಾಯಿರು ಇಡೀ ದೇಶದ ಮುಸ್ಲಿಂ ರಂಗ ಚೆರೆ ಪೆರ್ನಾಲೆ ಬಾರಿ ಸಂದೋಲತ್ತು ಆಘೋಷಿಚ್ಚಾರು ಕಳೆದ ತಿಂಗಳು 3ನೇ ತಾರೀಕಿಗೆ ತೊಡಗಿ ನೋಂಬು ಈ ತಿಂಗಳು 2ನೇ ತಾರೀಕಿಗೆ ಅಖೇರಿಯಾಯಿತು ರಿತ್ತೊಲಿಂಬನೆ ನೋಂಬ್ರನ್ ಮಾದ ಕಾಣತಿದಲು ಮುಪ್ಪೋಲುಂ ಬರ್ತಿ ಕಿಟ್ಟಿಯ ಕೊಸಿಂ ನೋಂಬುಕಾರ ಕರ್ಬುಲಿಂತು ಬಟ್ಕಲತ್ತು ಪೆರ್ನಾಲೆ ಮಾದ ಕಂಡೆದಲು ಉತ್ತರ ಕನ್ನಡ ಪೆನೆ ಉಡುಪಿರೆ ಅನಫಿರಂಗ ತಿಂಗಳಾಸೆ ಪೆರ್ನಾಲ್ ಆಘೋಷಿಚ್ಚಾರು ಇಂಕ ಇರತ್ತೊಲಿಂಬ ನೋಂಬು ಮಾತ್ರ ಕಿಟ್ಟಿತು ನೋಂಬ್ರೆ ಮಾದ ಕಂಡೆ ಬಿಸೆತ್ತು ಮೈಕಾಲ್ತೆ ಹಾಲಿಯಾರ್ ತೋಕ ಉಸ್ತಾದು ಸುರೂಕು ತೆರಿಪಾಟಿಯಂಗು ಬೇರೆ ಹಾಲಿಯಾರ್ ರಂಗ ಚಮ್ಮೆ ನ್ಯಾರ ಕಲ್ನಿಂತು ಪೆರ್ನಾಲೆ ಬಿಸೆತ್ತಲು ಅಂಗನೆ ಅವು ತೀರಾ ಚೊಲ್ಲೂರು ನೆಲೆಲು ಮೈಕಾಲ ಉಡುಪಿ ಪಿನ್ನ ಕಾಸರಗೋಡ್ರೆ ಖಾಲಿಯಾರಂಗ ಒಗ್ಗಟ್ಟು ತೀರ್ಮಾನ ಇರ್ತಾರೆ ಈ ಬಟ್ಟ ಆಲ್ಮಾರೆ ಚಮ್ಮೆ ನ್ಯಾರ ಕಾಪಾಟಂದು 45 ಗಂಟೆಗೆ ಮಾದ ಕಣ್ಣಿಟ್ಲೆ ಚೊಲ್ಲೂರು ಬಿಸೆ ತೆರಿಪಾಟಿಯಾರು ಅಂಗನ ಎಲ್ದಲು ತಿರಾಬಿ ನಿಸ್ಕಾರ ಎಪ್ಪಲ್ ನಡಕ್ರಿ ನ್ಯಾರ್ತಲೆ ನಡ್ನು ಕಲಿನ ಜಂಡು ವರ್ಷತ್ತಲು ಕೊರೋನಾ ಸೀಕಿನೆದಲು ಪಲ್ಲಿ ಬಂದಾಯಿಂತು ನೋಂಬು ಪೆರ್ನಾಲು ತಿರಾಬಿ ಪೆರ್ನಾಲೆ ನಿಸ್ಕಾರ ಲೈಲತ್ತುಲ್ ಕದ್ರಿ ಜಾವು ಇಂಗಂತೆ ಎಲ್ಲ ನಲ್ಲ ನಾಲು ಔತುಲೆ ಆಯಿಂತು ಪುದಿಯ ಚಟ್ಟೆ ತುನಿ ಇಲ್ಲ ಅಂತು ಅಂಗಡ್ರಂಕ್ ಬಾನಿ ಇಲ್ಲ ಅಂಟು ಭಾರಿ ಬೇಜಾರ್ಲಿಂದಾರು ಆಯಂಗೆ ಈ ಅಂಡು ಜಂಡು ವರ್ಷತೆ ಬಾನಿ ಒರೇ ತಿಂಗಲ್ಲಾಯಿರು ಜಂಡು ವರ್ಷ ಚಟ್ಟೆ ತುನಿ ಎಡ್ಕ ಅಂತಂಗ ಈ ವರ್ಷ ಜಂಡು ಮುಂಜಿ ಜೋಡಿ ಎಡ್ತುತ್ತು ಜಂಡು ವರ್ಷತೆ ಬೇಜಾರ್ ತೀರ್ತಾರು ಚೆರೆ ಬೆರ್ನಾಲ್ ಬಿಸ ಎತ್ತರು ಉಳ್ಳಾಲ ದರ್ಗಾತ್ ತಲೆಮುಪ್ಪಾಯಿ ರಶೀದ್ ಹಾಜಾರ್ ಪೋಸಕೊರಲ್ ಬ್ಯಾರಿ ವಾರ್ತೊಟ್ಟು ಮುಂದಿತ್ತು ಈ ಬಾರಿಯ ವಿಶೇಷ ಒಂದು ಸಂಭ್ರಮಕ್ಕೆ ಒಂದು ಕಾರಣ ಕೂಡ ಇದೆ. ಕಳೆದ 2 ವರ್ಷಗಳಿಂದ ಈ ದೇಶಕ್ಕೆ ಬಂದಂಥ ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ಎಲ್ಲೂ ಕೂಡ ರಂಜಾನ್ನಾಗಲಿ ಈದ್ ಬಗ್ಗೆ ಆಗಲಿ ಯಾರಿಂದಲೂ ಒಂದು ಸಂಭ್ರಮದ ವಾತಾವರಣ ಇಲ್ಲವಾಯಿತು. ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಆರೋಗ್ಯದ ದೃಷ್ಟಿಯಿಂದ ಲಾಕ್ಡೌನ್ ಎಂಬ ಹೆಸರಿನ ಒಂದು ಕವಚವನ್ನು ಹಾಕಿ ಜನರನ್ನು ಬಂಧಿಸಿಟ್ಟ ಕಾರಣ ಉಪವಾಸ ಆಗಲಿ ಈದ್ ಹಬ್ಬ ಆಗಲಿ ಆಚರಿಸಲಿಕ್ಕೆ ಸಾಧ್ಯ ಆಗದೆ ಅಥವಾ ಇನ್ನಿತರ ಹಬ್ಬಗಳು ಕೂಡ ಮಾಡಲಿಕ್ಕಾಗದೆ ಜನಸಾಮಾನ್ಯರು ಬಹಳ ಬೇಸರದಲ್ಲಿದ್ದಂಥ ಒಂದು ವಿಚಾರ ನಾವು ನೀವೆಲ್ಲ ಕಂಡುಕೊಂಡಿದ್ದೇವೆ. ಈ ಒಂದು ಬಾರಿಯ ಈಗ ಕೊರೋನಾ ಅಲೆಗಳ ಹೆಸರು ಕೇಳುತ್ತಿದ್ದರೂ ಕೂಡ ರಂಜಾನ್ ತಿಂಗಳು ನಮಗೊಂದು ಪುಣ್ಯದಾಯಕವಾಗಿ ಕೊರೋನಾದ ಮುಕ್ತವಾದಂಥ ವಾತಾವರಣದಲ್ಲಿ ರಂಜಾನ್ ಉಪವಾಸ ವ್ರತವನ್ನು ಆಚರಿಸಲಿಕ್ಕೆ ಮತ್ತು ಈ ದಿನ ನಡೆಸುವಂಥ ಈ ಈದ್ ಹಬ್ಬಕ್ಕೆ ಕೂಡ ಒಂದು ಉತ್ತಮವಾದ ವಾತಾವರಣ ಅಲ್ಲಾಹು ಕಲ್ಪಿಸಿಕೊಟ್ಟಿದ್ದಾನೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಕೊರೋನಾದಂಥ ವೈರಸ್ಗಳು ನಮ್ಮಿಂದ ದೂರವಾಗಿ ಎಲ್ಲ ಜಾತಿ ಧರ್ಮದವರಿಗೆ ಸಹಬಾಳ್ವೆಯಿಂದ ಬಾಳಿಕೊಂಡು ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಅಲ್ಲಾಹು ಅನುಗ್ರಹಿಸಲಿ. ಹಾಗೂ ಕೂಡ ಕೊರೋನಾ ಮುಕ್ತವಾಗಿದೆ ಅಂತ ಹೇಳಿಕೊಂಡು ಈ ಬಾರಿ ಕೂಡ ನಾವು ಈದ್ ಸಂಭ್ರಮಾಚರಣೆ ಮಾಡುವಾಗ ಭಾಳ ಜಾಗರೂಕತೆಯಿಂದ ಯಾರಿಗೂ ತೊಂದರೆ ಆಗದೆ ಇಸ್ಲಾಮಿನ ಚೌಕಟ್ಟಿನೊಳಗೆ ಇದ್ಕೊಂಡು ನಮ್ಮ ಸಹೋದರ ಸಹೋದರಿಯರು ಈ ಈದ್ ಸಮಾರಂಭವನ್ನು ಈ ಈದ್ ಹಬ್ಬದ ಆಚರಣೆಯನ್ನು ಆಚರಿಸಬೇಕು. ಒಳ್ಳೆಯ ಉತ್ತಮವಾದಂಥ ಬಟ್ಟೆ ಬರೆಗಳನ್ನು ತೊಡಗಿ ಆಹಾರ ವಸ್ತುಗಳನ್ನು ಸೇವಿಸಿಕೊಂಡು ಬೇಡವಾದ ವಿಚಾರಗಳಿಗೆ ಕೈ ಹಾಕದೆ ಒಂದು ಉತ್ತಮ ರೀತಿಯ ಪ್ರವಾದಿಗಳವರ ಸಂದೇಶವನ್ನು ಸಾರುವಂಥ ರೀತಿಯ ಹಬ್ಬವಾಗಿ ಮರೆಯಲಿ ಅಂತೇಳಿ ಆಸೆ ಪಡ್ತಾ ಇದ್ದೆ. ನಿಂಗಲ ರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 186 3043. ದುನಿಯಾವುಲಲ್ಲಿ ಬೆಲಿಯ ಕಟುವಾನ ಯೋಜನೆಂಗೆ ಅದು ದುಬೈಲಲ್ಲಿ ಬುರ್ಜ್ ಖಲೀಫಾ ಐತಿಕ್ರು ಇಂಗಂತೇರು ಕಟುವಾನ RKC ಅಜೀಜಿಯಲು ದೇರ್ಲಾಗಟ್ಟೆಲು ತೊಡಗಿರು ಈ ಕಟುವಾನತ್ತಲು ಸೌಹಾರ್ದ ಇಫ್ತಾರ್ ಕೂಟ ನೋಮ್ ತೋರಪಾಟ್ರೆ ಲೇಸ್ ನಡ್ನತು ಇನ್ಸಾನ್ ಆಯ್ತು ಪರ್ನೇಕ್ ಸಾರ್ಥಕ ಕಿಟ್ಟೋನಾಯಂಗ್ ದುನಿಯಾವುಲು ಆಲ್ಮಾರ್ಗ್ ಬೇನ್ಮಾಯ್ತು ತೀರಿಯತ್ತರೆ ಕಿದ್ಮತ್ ಎದ್ಕೊನವರು ಮುನ್ನಲ್ತೆ ಮಕ್ಕಳು ನಲ್ಲ ಸಮಾಜತೆ ಬುಟ್ಟು ಹೊಡ್ಕುರಿ ಜವಾಬ್ದಾರಿ
20 ಸಮಾಜದ ಗುಂಡು ಉಂಟು ಹರೇಕಳ ರಾಮಕೃಷ್ಣ ಸ್ಕೂಲರಿ ಪಿರಾಕ್ರೆ ಬೆಲೆ ಮಾಸ್ಟರ್ ರವೀಂದ್ರ ರೈ ಕಲ್ಲಿ ಮಾರ್ಚಂತು. ಭಾರತ ಎನ್ನುವಂಥದ್ದೊಂದು ಪುಣ್ಯಭೂಮಿ. ಅದು ಭಾರತ ಎನ್ನುವಂಥದ್ದೊಂದು ಪುಣ್ಯಭೂಮಿ. ಯಾಕೆ ಪುಣ್ಯಭೂಮಿ ಅಂತ ಹೇಳಿದರೆ ಇದರ ಸಂಸ್ಕೃತಿಯೇ ಹಾಗೆ. ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ದೇಶದ ಸಂಸ್ಕೃತಿ. ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶದ ಸಂಸ್ಕೃತಿ. ಅದು ನಮ್ಮ ಜೀವನಾಡಿ. ಆ ಜೀವನಾಡಿಗೆ ಪೆಟ್ಟಾದರೆ ದೇಶವೇ ಉಳಿಲಿಕ್ಕಿಲ್ಲ. ದೇಶವೇ ನಾಶ ಆದೀತು. ಅಂತಹ ಒಂದು ಒಳ್ಳೆಯ ಸಂಸ್ಕೃತಿ ನಮ್ಮದು. ಆದ ಕಾರಣ ಆ ಸಂಸ್ಕೃತಿಗೆ ಯಾವುದೇ ರೀತಿಯ ಲೋಪ ಬಾರದಾಗಿ ಬದುಕುವುದು ನಮ್ಮ ಜವಾಬ್ದಾರಿ. ಅದು RKC ಅಜೀಜ್ ಎಲ್ಲಿ ಒಂಡರ್ ಸಿಟಿ ತರಫ್ಲು ನಡ್ನೆ ಸೌಹಾರ್ದ ಇಫ್ತಾರ್ ಕೂಟ ನೋಮ್ ತೊರಪಾಟ ಲೇಸಲು ಅಯಲು ಬೆಲೆ ಬಿರ್ನ ರೈತು ಮುಂಡಿತ್ತು. ಏನಿವತ್ತಾಗ ಉಪಕಾರ ಆಕ್ರೆದು ನಲ್ಲೆ ಸೊರಪನ್ಯಾಯಂಗು ಉಪದ್ರ ಆಕ್ರೆದು ದೋಸತೆ ಸೊರಪನ್ಯಾಯಿರುಂಟು ಹಿಂದೂ ದೀನಲ್ ತೆರಿಪಾಟ್ರು ಏ ದೀನಾಯಂಗುಂ ಆದರೆ ಉಲ್ಗತ್ತುಲು നല്ല ಬಿಸೈತೆ ತೆರಿഞ്ഞെങ്കിൽ ദുനിയാവിൽ ഏതൊരു സമസ്യ ഇല്ല. സമാജത്ത് കാലി 5% ബെടക്ക ആൾമാരെ നോക്കിയിട്ട് 95% ഉള്ള നല്ല ആൾമാർക്ക് നല്ല ബിസ തെരിപ്പാട്ടിയില്ലെങ്കിൽ ಹಿರಿಯಂಗ ದೋಸಕ್ಕಾರಾಯಿ ತಿಕ್ಕರಾರುಂಟು ಮಾಸ್ಟರ್ ತೆರಿಪಾಟಿತ್ತು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ಅಲ್ಪಸಂಖ್ಯಾತ ಘಟಕತೆ ತಲೆಮುಪ್ಪಾಯಿ ಆಲ್ವಿಂಡಿ ಸೋಜ ಮುಂಡಿತ್ತು. ಮೊನ್ನೆ ನಾವು ಸಾರ್ವಜನಿಕವಾಗಿ ಹೇಳುವುದಾದರೆ ನಮ್ಮ ಎಲ್ಲರ ರಕ್ತ ಒಂದೇ. ನಾವು ಎಲ್ಲ ಒಂದು ಮಾನವೀಯತೆಯಿಂದ ಮೆರೆಯಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಮಾನವೀಯತೆಯನ್ನೇ ಇಲ್ಲದಾಗಿ ಆಗಿದೆ. ನಾವು ಖಾಲಿ ನಮ್ಮ ದೇಶವನ್ನು ಕಟ್ಟಬೇಕಾದರೆ ಇಂಥ ಸೌಹಾರ್ದತೆಯಿಂದ ಇದ್ದರೆ ಮಾತ್ರ ನಮ್ಮ ದೇಶವನ್ನು ಕಟ್ಟಬಹುದು. ನೋಡಿ, ಎಲ್ಲ ಧರ್ಮಗಳು ಒಂದೇ ಹೇಳ್ತದೆ. ಹೇಗೆ ನಮ್ಮ ರಕ್ತ ಒಂದೇ ಹಾಗೆಯೇ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲ ಧರ್ಮಗಳು ಕಲಿಸುವುದು ಒಂದೇ. ಎಲ್ಲ ಧರ್ಮಗಳು ಅಹಿಂಸಾ ತತ್ವವನ್ನೇ ಹೇಳ್ತದೆ. ದಾನ ಧರ್ಮವನ್ನು ಹೇಳ್ತದೆ. ಹೇಗೆ ಮುಸ್ಲಿಂ ಧರ್ಮದಲ್ಲಿ 2.5% ಟ್ಯಾಕ್ಸ್ ಅವರ ಉಪವಾಸ ಟೈಮಲ್ಲಿ ಕೊಡ್ತಾರ, ಕ್ರಿಶ್ಚಿಯನ್ ಜಕಾತ್ನ ರೂಪದಲ್ಲಿ ಕೊಡ್ತಾರ. ಕ್ರಿಶ್ಚಿಯನ್ ಧರ್ಮದವರು 40 ದಿವಸವನ್ನು ಉಪವಾಸವನ್ನು ಹಿಡಿದು ಅವರು ಏನು ಬಚ್ಚಿಡ್ತಾರೆ, ಆ ಉಪವಾಸದಲ್ಲಿ ಏನು ಅವರು ತ್ಯಾಗದಿಂದ ಹಣವನ್ನು ಶೇಖರಣೆ ಮಾಡ್ತಾರೆ ಅದನ್ನು ಬಡವರಿಗೆ ಹಂಚುತ್ತಾರೆ. ಮೂಡತೆ ಪಿರಾಕ್ರೆ ತಲೆಮುಪ್ಪ ಇಬ್ರಾಹಿಂ ಕೋಡಿಜಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ತಲೆಮುಪ್ಪ ಸದಾಶಿವ ಉಳ್ಳಾಲ್, ಮೈಕಾಲ ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನು, ಮೈಕಾಲ ಬ್ಲಡ್ ಡೋನರ್ಸ್ ರೇ ಖಜಾಂಜಿ ಹಮೀದ್ ಫಜೀರ್, ಮೈಕಾಲ ತಾಲೂಕ್ ಪಂಚಾಯತ್ ರೇ ಪಿರಾಕ್ರೆ ಸದಸ್ಯ ಮುಸ್ತಫಾ ಮಲಾರ್, ನಿರ್ದಕ್ಕ ಮಾರಯೆ ದೀಪಕ್ ಪಿಲಾರ್, ನೌಶಾದ್ ಕಲ್ಕಟ್ಟ, ಲೇಸರೆ ಮುಪ್ಪ ಮಾರಯೆ RKC ಅಜೀಜ್, ಜಕರಿಯಾ ಮಲಾರ್, ನವಾಜ್ ನರಿಂಗಾನ ಇಂಗೈನಾರ್. കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം. ಫಿರೋಜ್ ಮಲಾರ್ ಲೇಸ್ ನಡಪಾಟಿತ್ತು. ಎತ್ತರೆ ಬೇಲೆ ಪಿಕ್ಚರ್ ಆಕ್ಟರ್ ಮಾರ ಹೆಂಗು ಕರಾವಳಿ ಭಾಗത്തിൽ ಅಂಕ ಬೆಲೆ ಇಲ್ಲ. ಆ ಹೆಂಗು ಪುನೀತ್ ರಾಜ್ಕುಮಾರ್ ಚಂದ ಕರಾವಳಿ ಭಾಗത്തിൽ ಬೆಲೆ ಒಳ್ಳೆ ಆಲ್ಚೊಲ್ಲೆ ನೆಲೆಕ್ಕೆ ಸಾಯಿ ಪರಿವಾರ್ ಟ್ರಸ್ಟ್ ಕಾಟಿ ಕೊಡ್ತರು. ಹಿಂಗ ಪುನೀತ್ ರಾಜ್ಕುಮಾರ್ ನೆನಪುಲು 1000 ಆಲ್ಮಾರೆ ಕಣ್ಣುದಾನ ಹಾಕ್ರೆ ಇವರು ಲೇಸ್ ನಡಪಾಟಿರಾರು. ಇನ್ಸಾನು ದುನಿಯಾವುಲು ಜೀವಿಚತ್ತರೆ ನಾಲು ನಲ್ಲೆ ಸೊರಪನೆ ಎಡ್ತೆಂಗು ಅಂಗ ಮರಿಚೆ ಪಿನ್ನವು ಆಲ್ಮಾರೆ ಕಲ್ಬುಲು ಹಯಾತಲು ಇಕ್ರಾರು ಚೊಲ್ಲುರಿಕು ಕರಾವಳಿ ಭಾಗത്തിലും ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಜ ಸೇವೆರೆ ಕೊಂಡಾಡೆಂಟುಲ್ಲೆನ್ನು ಸಾಕ್ಷಿ ಚೊಂತು ಕೊಂಡೆವು ಶ್ರೀ ನಿತ್ಯಾನಂದ ಯೋಗಾಶ್ರಮತೆ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಚೊಂತು ಈ ಕ್ಷೇತ್ರದಲ್ಲಿ ಹೆಸರನ್ನು ಪಡೆದಿದ್ದಾರೆ. ಆದರೆ ಬಹಳಷ್ಟು ಕಲಾವಿದರಿದ್ದಾರೆ. ಅವರೆಲ್ಲ ಪ್ರತಿಯೊಬ್ಬರೂ ಹುಟ್ಟಿನಂತೆ ಸಹಜವಾಗಿ ಮರಣವೂ ಇದೆ. ಅದಕ್ಕೆ ಪ್ರಾಯ ಸಮಯ ಯಾವುದು ಲೆಕ್ಕಕ್ಕಿಲ್ಲ. ಆದರೆ ಸತ್ತ ಒಂದಿಷ್ಟು ಸಮಯ ಅವರು ನೆನಪಿಸಿಕೊಳ್ಳುವಂಥ ಒಳ್ಳೆ ಕಾರ್ಯ ಮಾಡಿದರೆ ಜನಮಾನಸದಲ್ಲಿ ಅವರು ಮತ್ತೂ ಜೀವಂತವಾಗಿರ್ತಾರೆ. ಆದರೆ ನಮ್ಮಂಥವರು ಸಹ ಪುನೀತ್ ರಾಜ್ಕುಮಾರ್ ಅವರ ದೇಹತ್ಯಾಗ ಆಯಿತು ಅಂತ ಗೊತ್ತಾದ ಕೂಡಲೇ ಸಂಕಟ ಪಡುವಂತಹ ಒಂದು ಸನ್ನಿವೇಶ ಬಂದಿತ್ತು. ಯಾಕೆಂದರೆ ಅವರು ಅದೆಷ್ಟು ಜನ ಅನಾಥರ, ದೀನರ, ದುಃಖಿಗಳ, ಗೋವುಗಳ ಪಾಲಿಗೆ ಎಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ಕಲಾವಿದರಾಗಿ ಉನ್ನತವಾದಂತಹ ಒಂದು ಬಾಳನ್ನು ಬಾಳುವ ಮೂಲಕ ಅದೆಷ್ಟೋ ಚಿತ್ರಕಲಾವಿದರಿಗೆ ಒಂದು ಮೇಲ್ಪಂಕ್ತಿಯಿಂದ ನಡ್ಕೊಂಡಂಥ ಉನ್ನತ ವ್ಯಕ್ತಿತ್ವ. ಹಾಗಾಗಿ ಈ ತುಳುನಾಡಿನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ
ನೋಡಿ, ಒಬ್ಬ ಕಲಾವಿದನನ್ನು ಈ ರೀತಿ ಸ್ಮರಿಸ್ಕೊಳ್ತಾನೆಂದರೆ ಅವರ ಜೀವನ ಹೇಗಿದೆ ಮಾತ್ರವಲ್ಲ, ಅವರು ದೇಹವನ್ನು ಬಿಟ್ಟಿದ್ದಾರೆ ವಿನಃ ಅವರಂತೂ ಈ ದೇಹದಿಂದ ಅಥವಾ ಈ ನಿಮ್ಮ ಮಧ್ಯೆಯಿಂದ ಹೋಗಿಲ್ಲ ಎಂಬುದನ್ನು ನೆನಪಿಸಿಕೊಳ್ತದೆ. ತೊಕ್ಕೊಟ್ರಿ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಇದರ ತರಫ್ಲು ಡಾಕ್ಟರ್ ಪುನೀತ್ ರಾಜ್ಕುಮಾರಿ ನೆನಪುಲು ಅಂಬಿಕಾ ರೋಡ್ ಗಟ್ಟಿ ಸಮಾಜತೆ ಭವನത്തിൽ ನಡ್ನೆ ಆಯಿರ ಆಲ್ಮರೆ ಕನ್ನುದಾನ ಆಕ್ರೆ ಅಭಿಯಾನತೆ ಅಕೇರಿ ಪಿನ್ನೆ ಸ್ಕೂಲ್ಗು ಪೋಂಡೆ ಮಕ್ಕಳು ಪೈಸತ್ತೆ ಸಾಯ ಆಕ್ರೆ ಲೇಸಿಲ್ ಅಯಲ್ ಮುಂಡಿತ್ತು. ನಂಗೆ ಎಪ್ಪಲು ವರಂಗುರದುಂ ஒரு ನೆಲಲ್ ಮೌತಾಯ್ತಿಕ್ರು ಎಲ್ಲ ಜಾವು ವರಂಗುದ್ರೆ ಕಾಂಟಿ ಮುನ್ನಾಲು ಇಡೀ ನಾಲು ನಂಗೆ ಆಕೆ ಸ್ವರಪನಿಗೆ ಬಿಸೆತ ಆಲ್ಚನ ಹಾಕೊಂಡು ಕಷ್ಟത്തിൽ ಉಲ್ಲಂಕ ಆಕ್ರೆ ಕಿದ್ಮತ್ತಲು ಬೆಲಿಯ ಮಟ್ರೆ ಕೊನ ಉಂಡು ನಂಗಲೆ ಜೀವನ ತಿನೆ ಪಿನ್ನೆ ಎನಿವರ್ತೆ ಜೀವನ ಬೆಲ್ಚಾಕ್ರೆ ಕಣ್ಣುದಾನ ಬೆಲಿಯದಾನ ಆಯಿರುಂಟು ಸ್ವಾಮೀಜಿ ತೆರಿಪಾಟಿತು. ಉಳಿಯ ಧರ್ಮರಸು ಉಳ್ಳಾಲ್ತಿ ಅಮ್ಮರೆ ದೇವಸ್ಥಾನತೆ ಧರ್ಮದರ್ಶಿ ದೇವಮೂಲ್ಯನ ಮುಂಡಿತ್ತು. ನಂಗೆ ಅವ್ರ ಕೈಲಿ ಕೊಡ್ಕರೆ ಸೊದಕ ಎನಿಯವರ ಕೈಗೆ ಗೊಂತಾಗು ತೀರಾಂಟು ಉಂಟು. അതേപോലെ പുനീത് രാജ്കുമാർ ഗുട്ടൊരു സ്വതക്ക കൊട്ടോൻ തിന്തു ചൊല്ലൊരു വിഷയ അയാൾ മറിച്ച് പിന്നെ പറത്ത് വന്നത് ഞങ്ങളെ ജീവനത്ത് ಶಿಸ್ತಿಂದೆಂಗ್ ಎಂಗಂತೆ ನಲ್ಲ ಸೊರಪನೆ ಹಾಕುವು ಸಾಧ್ಯ ಅವರುಂಟು ಅಯಲ್ ಚೊಂತು. ಗ್ರಹ ಬಳಕೆಗೆ ಬೊಡಿತಿನಂಚಿನ ವಸ್ತುಲೇನು ಕಿಟ್ಟು ರೂಪೊಡಮತ್ತದು ಇಲ್ಲಡೆ ತಲಪಾಯಿನಂಚಿನ ಸಂಸ್ಥೆ ಇತ್ತಂದಾಂಡ ಅವು ಸಾಯಿ ಪರಿವಾರ ಟ್ರಸ್ಟ್ ಈ ಮೂಲಕ ಮನೆಯರು ಇಷ್ಟಪಡಬೇಕು. ಅವು ಮಾತ್ರ ತಂದೆ ಸಾಮಾಜಿಕ ಕೆಲಸ ಪರಿಸರದ ವಿಷಯವಾಡು ಅತ್ತಂದೆ ಶೈಕ್ಷಣಿಕ ವಿಷಯವಾಡು ತನ್ನನ್ನು ತಾಳು ತೊಡಗಿಸದು ಇಲ್ಲು ಕಟ್ಟರೆ ಆರ್ಥಿಕ ವ್ಯವಸ್ಥೆ ಕಮ್ಮಿತ್ತಿನಕ್ಲೆಗಳ ಆರ್ಥಿಕ ವ್ಯವಸ್ಥೆಯನ್ನು ಯೋಜನೆ ಮಲ್ತಿನಂಚಿನ ಈ ಸಾಯಿ ಪರಿವಾರ ಟ್ರಸ್ಟ್ಗೆ ಯಾನ್ ಮಹಾಮಲ್ಲ ಅಭಿನಂದನೆಯನ್ನು ಸಲ್ಲಿಸ ಒಂದಿಲ್ಲ. ಅವು ಮಾತ್ರತ್ತು ಇನಿ ಸಾವಿರೊಡ್ದು ಮಿತ್ತು ನೇತ್ರದಾನ ಮಲ್ತಿನಂಚಿನ ಅಕ್ಲೆಯು ಕೂಡ ಯಾನೇ ಇನಿ ಅಭಿನಂದನೆ ಸಲ್ಲಿಸ ಒಂದುಂಡೆ. ದಾಯ ಪಣ್ಣಂದಾಂಡ ಒಂಜಿ ವ್ಯಕ್ತಿಗೆ ದಾರಿದೀಪಾಪಿನಂಚಿನ ಕೆಲಸ ಅವು ಆತನ ಪನ್ಪಿನಕ್ಕೆ ಯಾನು ಇಷ್ಟಪಡಪ್ಪೆ. ಈ ಲೇಸಲು ಸಮಾಜ ಸೇವಕ ರೋಷನ್ ಬೆಲ್ಮನ್, ಮಹೇಶ್ ಅಮೀನ್ ಪಿನ್ನ ರಜನಿ ದಾಮೋದರ್ ಶೆಟ್ಟಿ ಇಂಕ್ ಚಮ್ಮನಾಕಿತ್ತು ಆಧರಿಚಾರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಲೇಸುಗೆ ತೊಡಕ ಕೊಟ್ಟುದು. ನಿಟ್ಟೆ ವಿಶ್ವವಿದ್ಯಾಲಯತೆ ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ ಲೇಸರೆ ತಲೆಮೂಪು ಆಯ್ತಿಂತು. ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನತೆ ಆಡಳಿತ ಮುಕ್ತೇಶ್ವರ ಎ.ಜೆ. ಶೇಖರ್, ವಿಧಾನ ಪರಿಷತ್ ಪ್ರಸದಸ್ಯ ಪ್ರತಾಪ್ ಸಿಂಹನಾಯಕ್, ಎಸಿಪಿ ದಿನಕರ್ ಶೆಟ್ಟಿ, ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ತಲೆಮೂಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಅಲೆಮಾರಿ ಪಿನ್ನ ಅರೆ ಅಲೆಮಾರಿ ನಿಗಮತೆ ತಲೆಮೂಪ ರವೀಂದ್ರ ಶೆಟ್ಟಿ ಉಲಿದೊಟ್ಟು, ಭಗವತಿ ತೀಯ ಸಹಕಾರಿ ಬ್ಯಾಂಕ್ ರೇ ಜಂಡಾಮತೆ ತಲೆಮೂಪ ಸುರೇಶ್ ಭಟ್ನಗರ, ಬಾಲಕೃಷ್ಣ ಮಂದಿರತೆ ತಲೆಮೂಪ ಸತೀಶ್ ಕುಂಪಾಲ, ಅಂಬೆಂಬಳ ಸೇವಾ ಸಹಕಾರಿ ಬ್ಯಾಂಕ್ ರೇ ತಲೆಮೂಪ ಟಿ.ಜಿ. ರಾಜಾರಾಂಭಟ್, ಗಟ್ಟಿ ಸೇವಾ ಸಂಘತೆ ತಲೆಮೂಪ ದಯಾನಂದ ಪಿಲಿಕೂರು, ಶ್ರೀ ಚೀರುಂಬ ಭಗವತಿ ದೇವಸ್ಥಾನತೆ ತಲೆಮೂಪ ಚಂದ್ರಹಾಸ ಉಳ್ಳಾಲ್, ಪಿಕ್ಚರ್ ಡೈರೆಕ್ಟರ್ ವೀರೇಂದ್ರ ಶೆಟ್ಟಿ, ಕಲಾವಿದ ಮಾರಾಯ್ ಕಾವ್ಯಶ ಉಗ್ರಂ ರವಿ, ಬಿಜೆಪಿ ಮಂಡಲತೆ ತಲೆಮೂಪ ಚಂದ್ರಹಾಸ ಪಂಡಿತ್ ಹೌಸ್, ಡಾಕ್ಟರ್ ಸುಬ್ರಹ್ಮಣ್ಯ ಭಟ್, ಪ್ರವೀಣ್ ಶೆಟ್ಟಿ ಮೇಗಿನ ಮಂದಿ ಇಂಗೈನರ್, ಪ್ರವೀಣ್ ಕುಂಬಲ ಬಿಂದರ್ ಮರ್ಹಬ ಚಂತು, ವಿದ್ಯಾ ಎಸ್ ಲೇಸ್ ನಡಪಾಟಿತು. ಬೊಲ್ಮ ಶ್ರೀ ಅರಸು ಮುಂಡಿತ್ತಾಯ ವೈದ್ಯನಾಥ ದೇವಸ್ಥಾನದ ஒரு ಇತಿಹಾಸ ಉಂಡು. ಈ ಇತಿಹಾಸತೆ ಆಲ್ಮಾರ್ಗ್ ತೆಲಿಪಾಟೊಂಚೊರ್ರವ್ರು ನೇರಲು ಪಾಟ್ರೆ ಸಿಡಿ ಪರ್ತುಕೊಂಡರಾರು. ದೇವಸ್ಥಾನತೆ ಬಿಸೆ ಫಲಕತ್ತು ಚೊಲ್ಲುವ ಬದಲು ಪಾಟ್ರೆ ರೂಪ ಕೊಟ್ಟೆಂಗೆ ಎಲ್ಲರಿಗೂ ಬೇಗತ್ತಲೆತ್ತೋಗಿ ಸಾಧ್ಯ ಅವರು ಅದಲ್ಲಾಂಟು ವೈದ್ಯನಾಥ ದೇವಸ್ಥಾನತೆ ತಾಕತ್ರೆ ಪಾಡಿತ್ತು ದೇಶ ಮಾತ್ರ ಅಲ್ಲಾಂಟು ಪರ್ತ್ರೆ ದೇಶ ಎತ್ತುವಾಟ್ರೆ ஒரு ಸ್ವರ ಕೂಲಿ ಕಿಟ್ಟದಾಯಿರುಂಟು ಮೈಕಾಲ ವಿಶ್ವವಿದ್ಯಾನಿಲಯತೆ ಕುಲಸಚಿವ ಡಾಕ್ಟರ್ ಕಿಶೋರ್ ಕುಮಾರ್ ಸಿ.ಕೆ. ಚೊಂತು. ಬೊಲ್ಮ ಮುಂದಿತ್ತಾಯ ವೈದ್ಯನಾಥ ದೇವಸ್ಥಾನತೆ ಬಂಡಿ ಜಾತ್ರೆ ಕೊಂಡು ವಾಸುದೇವ ಗಟ್ಟಿ ಕೋಣಾಜಿಯಲ್ಲಿ ಎಲ್ದಿಯೇ ಬೊಲ್ಮ ದರಸು ವೈದ್ಯನಾಥ ಚೊಲ್ಲುರೆ ಪೇರ್ರೆ ಪಾಟ್ರೆ ಸೀಡಿರೆ ಬೊಲ್ಮ ಬಂಡಿರೆ ವೈದ್ಯನಾಥ ರಾಜ ಗೋಪುರತ್ತಲು ಪರ್ತಗೊಂಡು ಅಯಲ್ ಮುಂಡಿತು. ಶಿವಾಂಶತ್ ಸಂಭೂತಂ ನಮಾಮಿ ವೈದ್ಯನಾಥ. ಬೊಲ್ಮದ ಮಹಾ ಅಧಿಪತಿ ವೈದ್ಯನಾಥನ ಸ್ತುತಿ, ಬೊಲ್ಮದ ಮಹಾ ಅಧಿಪತಿ ವೈದ್ಯನಾಥನ ಸ್ತುತಿ, ಅನುದಿನಲ ನೆನೆಪುನ ನಿನ್ನ ಭಕ್ತ ಸಾಗರ. ಒಂದು ಕಡೆ ಸೇರ್ಲಿಕ್ಕೆ ಅವಕಾಶ ಆಗಿದೆ. ಮನೆ ಮಂದಿಗೆಲ್ಲ
ಸಂತೋಷವನ್ನು ಹಂಚಿಕೊಳ್ಳುವ ಒಂದು ಸುಸಂದರ್ಭ. ಈ ಒಂದು ಸುಸಂದರ್ಭದಲ್ಲಿ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿ ವೈದ್ಯನಾಥ ದೇವರ ಒಂದು ಕಾಣಿಕವನ್ನು ಇಡೀ ದೇಶಕ್ಕೆ ತಲುಪಿಸುವ ಒಂದು ಪುಣ್ಯದ ಕಾರ್ಯ ಶ್ರೀಯುತ ವಾಸುದೇವ್ ಅವರಿಂದ ನಡೆದಿದೆ. ಶ್ರೀಯುತ ವಾಸುದೇವರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕು. ಯಾಕೆಂದರೆ ವಾಸುದೇವ್ ಅವರು ಈ ಊರಿಗೆ ಮಾತ್ರ ಅಲ್ಲ, ಪರ ಊರಿನ ಮಕ್ಕಳಿಗಾಗ್ಬೋದು, ಹಿರಿಯರಿಗಾಗ್ಬೋದು, ಅಥವಾ ದೇಶದ ವಿವಿಧ ಭಾಗಗಳ ಜನರಿಗೆ ಒಂದು ಸಂಗೀತದ ಮಾಧುರ್ಯವನ್ನು ಉಣಿಸಿದವರು ಶ್ರೀಯುತ ವಾಸುದೇವರವರು. ವಾಸುದೇವರಿಂದ ಭಾಳಷ್ಟು ಮಕ್ಕಳು ತರಬೇತಿಗೊಂಡಿದ್ದಾರೆ. ಅವರ ಮುಖಾಂತರ ಭಾಳಷ್ಟು ಸಂಗೀತಗಾರರು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದವರು ಅವರು. ಬೊಲ್ಮಶ್ರೀ ಉಳ್ಳಾಲ್ತಿ ಉಮ್ಮರೆ ದೇವಸ್ಥಾನದ ತಲೆಮುಪ್ಪಾಯಿ ಪ್ರಸಾದ್ ರೈ ಕಲ್ಲಿಮಾರು ಮುಂಡಿತು ಪಾಟೆಲ್ದವು ಏದೋ ರಗಾಲ ಇಲ್ಲತ್ತೆ ನಲ್ಲೆ ಜಾಗಿಬೇನು അങ്ങനെയൊക്കെ വാസുദേവ ഗട്ടി കോണാജ് ജാവു നേരത്തിലെ ദെച്ചിത്ത് പാട്ടെഴുതിರು ഒരു പാട്ട് 20,000 ಖರ್ಚು ಉಂಡು. ದೈವಸ್ಥಾನದ ಬಿಸೆ ಎಲ್ಲರಿಗೂ ತಿರಿಪಾಟನ್ನು ಚೊಲ್ಲೂರ ನೆಲೆಯಲ್ಲಿ ಪಾಟ್ ಪರ್ತು ಬಂದರು. ಆಯ್ತರ ಬೇಗ ಈ ದೈವಸ್ಥಾನತೆ ಪಳೆ ಕಟ್ವಾನಟ್ಟೆ ಒಚ್ಚಿದ್ದು ಪುದಿಯ ಕಟ್ವಾನ ಕೆಟ್ಟಪಾಟ್ರೆ ಆಲ್ಚನ ಉಂಡು. ಇದಕ್ಕೆ ರಾಯತ್ತಂಗ ನಲ್ಲ ನೆಲೆಯಲ್ಲಿ ಕೈ ಸೇರ್ಪಾಟನುಂಟು ಅಯಲು ಒಸಿಯತ್ತು ಚೊಂತು ಅಂಡ ಈ ಸರ್ತಿ ಎಂಕ್ ಆರ್ನ ಒಟ್ಟಿಗೆ ಈತದು ಒಂಜಿ ಧ್ವನಿ ಸುರುಳಿ ಬಿಡುಗಡೆ ಮಲ್ಪೊಡುಂದಾಂಡ ಐಕ್ ಏತ್ ಖರ್ಚುಂಡು, ಏತ್ ವ್ಯವಸ್ಥೆ ಬೋಡು, ಏತ್ ಸಮಯ ತಾಗುಂಡು ಪನ್ಪಿನ ವಿಷಯ ಎಂಕ್ ಅರ್ಥ ಆತು. ದಯಪಂಡ ಈ ಸಂಗೀತ ತನ್ನ ಸಾಹಿತ್ಯ ಬರೇನಾಗ ಐಕ್ ದಾಲ ಡಿಸ್ಟರ್ಬೆನ್ಸ್ ಉಪ್ಪೆರ ಬೆಲ್ಲಿಗೆ ವಾಸುದೇವರು 1 ಗಂಟೆ ರಾತ್ರಿ ಲಕ್ಕದು ಪುಲ್ಯಕಾಂಡೆ 6 ಗಂಟೆ ಮುಟ್ಟ ಬರೆದು ಐಡ್ದು ಒಕ್ಕ ಈ ಪದ ತಕ್ಕಲ್ನ ಪಿರವು ಪೋದು ಅಕಲ್ಡ ಪದ ಪನ್ಪಾದು ಐಕ್ ಸಾಹಿತ್ಯ ಕೊರ್ದು ವಾಸುದೇವರ ಕೇಂಡೇನು ವಾಸುದೇವರೇ ಇತ್ ಮಾತಾನಗ ಸಾಧಾರಣ ಖರ್ಚು ಎತ್ತಾಬಿಡುಂದು ಐಕ್ ಬಂಡೀರು ಸಾಧಾರಣ ಒಂಜಿ ಪದಕ್ಕೂ 15,000 ಹೊಡೆದು 20,000 ರೂಪಾಯಿ ಮುಟ್ಟ ಆಪುಣು. ಸಾಧಾರಣ 5 ಪದ ಉಂಡು ನೆಟ್ಟು ಎಣ್ಣೆಲೆ ಕೊಡೊಂಜಿ 15,000 ರೂಪಾಯಿ ಖರ್ಚು ಆವಡು. ದೈವಸ್ಥಾನದ ಸುರುತೆ ಪೂಜಾರಿ ಸುದರ್ಶನ್ ಭಟ್ ಕೋಣಾಜೆ ಮೇಲ್ತೆನೆಕ್ ತೊಡಕ ಹೊತ್ತು ಅರಸು ಮುಂಡಿತಾಯ ದೇವಸ್ಥಾನತೆ ಆಡಳಿತ ಮುಕ್ತೇಸರ ದೇವದಾಸ್ ಶೆಟ್ಟಿ ಕಲ್ಲಿಮಾರ್ಗುತ್ತು ಮೇಲ್ತೆನೆರೆ ತಲೆಮುಪಾಯಿ ತಿಂತು. ಕುರಿಂಗಿ ಬೈಲಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನತೆ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ನರೇಶ್ ರೈ ಬೆಲೆಬಿರ್ನ ರೈ ತಿಂತು. ಪಾಟೀಲ್ ದೇವ್ ವಾಸುದೇವ ಗಟ್ಟಿ ಕೋಣಾಜೆ ಪಾಟ್ ಪಾಡಿಯೆ ಚಂದ್ರಶೇಖರ್ ಪುತ್ತೂರು ಮಮತಾ ತುಕಾರಾಂ ಒಮಂಜೂರು ರಶ್ಮಿ ಗ್ರಾಮಚಾವಡಿ ನಿಖಿಲ್ ಗಟ್ಟಿ ಕೋಣಾಜೆ ದೃಶ್ಯ ವಿ ಕೋಣಾಜೆ ಜ್ಯೋತಿ ಚಂದ್ರಶೇಖರ್ ನಿಶಿಕಾ ಏಯಾಡಿ ಇಂಕ್ ಚಮ್ಮನಾಕಿತು ಆಧರಿಚಾರು. ಹರೇಕಳ ರಾಮಕೃಷ್ಣ ಸಾಲೆರೆ ಪಿರಾಕ್ರೆ ಬೆಲೆ ಮಾಸ್ಟರ್ ರವೀಂದ್ರ ರೈ ಕಲ್ಲಿಮಾರ್ ಸುರುತ್ತೆ ಪಲ್ಕ ಮುಂಡಿತ್ತು ಬಿರ್ನರ್ಗ್ ಮರ್ಹಬ ಚೊಂತು. ಟೀಚರ್ ಸ್ಮಿತಾ ಗಟ್ಟಿ ಕೋಣಾಜೆ ನನ್ನಿ ಚೊಂತು. ಪಿಟಿ ಮಾಸ್ಟರ್ ಮೋಹನ್ ಶಿರ್ಲಾರ್ ಲೇಸ್ ನಡಪಾಟಿತ್ತು. ಸಮುದಾಯത്തിൽ ಪಾವತ್ತೆಂಗ ಕಷ್ಟത്തിലേക്ക് ತೀರ ಚೊಲ್ಲರ ನೆಲೆಲು ಜಾಗತಿಕ ಬಂಟರ ಸಂಗತಿ ಒಕ್ಕೂಟತ್ತಂಗ ಇಪ್ಪ ಪಾವತ್ತೆಂಗಲೆ ತೇಡಿತು ಅಂಕ್ ಮೊದಲೇ ಚೆಕ್ ಕೊಡ್ಕರೋರು ಲೇಸ್ ನಡಪಾಟಿಯಾರು. ಜಾಗತಿಕ ಬಂಟರ ಸಂಗತಿ ಒಕ್ಕೂಟത്തെ ತರಫ್ಲು ಸಮಾಜ ಕಲ್ಯಾಣ ಚೊಲ್ಲುರೆ ಸಮುದಾಯത്തെ ಪಾವತ್ತಂಕ್ ಮೊದಲೇ ಚಕ್ ಒದಿಯಕ್ರೆ ಪಿನ್ನೆ ಸಾಧಕರಂಕ್ ಚಮ್ಮನ ಆಕ್ರೆ ಲೇಸ್ ಮೈಕಾಲ್ತೆ ಬನ್ಸ್ ಹಾಸ್ಟೆಲ್ ಅಮೃತ ಮಹೋತ್ಸವ ಕಟ್ವಾನത്തിൽ നടന്നിತ್ತು. ಈ ಲೇಸಿಲ್ ಬಂಟ ಸಮಾಜത്തെ ದೈವ ಸೇವಕಮಾರಾಯಿ ಶ್ರೀಧರ್ ಶೆಟ್ಟಿ ಪಾಲಾಡ್ಕ, ಪೂವಪ್ಪ ಶೆಟ್ಟಿ ಕರಿಂಜೆ, ಲಾಡಿ ಅಣ್ಣು ಶೆಟ್ಟಿ, ಪದ್ಮನಾಭ ಶೆಟ್ಟಿ ಮಾರ್ಲಬೆಟ್ಟು, ನಾರಾಯಣ ಶೆಟ್ಟಿ ತೋಡಾರ್, ಪ್ರಸಾದ್ ಶೆಟ್ಟಿ ಪೆರುವಾಜೆ, ಸುನಿಲ್ ನಾರಾಯಣ ಶೆಟ್ಟಿ ಕಾಪು, ಪ್ರಭಾಕರ್ ಶೆಟ್ಟಿ ಕೆಲ್ಲಪುತ್ತಿಗೆ, ರಮೇಶ್ ಪಿ ಶೆಟ್ಟಿ ಮಾರ್ನಾಡು, ಸುನಿಲ್ ಶೆಟ್ಟಿ ಮಾರೂರು, ಅಭಿಲಾಷ್ ಚೌಟ ಸುರತ್ಕಲ್, ಬಾಲಕೃಷ್ಣ ಶೆಟ್ಟಿ ಉಪ್ಪೂರು ಪಿನ್ನೆ ಸೌರವ್ ಶೆಟ್ಟಿ ಮೇರ ಮಜಲ್ಗುತ್ತು ಇಂಕ್ ಚಮ್ಮನಿಚ್ಚಿದ ಆಧರಿಚಾರು. ಜಾಗತಿಕ ಬಂಟರ ಸಂಘ ಒಕ್ಕೂಟತ್ತೆ ತಲೆಮುಪ ಐಕಲ ಶೆಟ್ಟಿ ಮೇಲ್ತೆನೆರೆ ತಲೆಮುಪಾಯಿ ತಿಂತು. ನಮ್ಮ ಮಕ್ಕಳಿಂದ ನಮ್ಮ ತೂಕ ನಮ್ಮ ಮಕ್ಕಳಿಂದ ನಮ್ಮ 90% ತೂಪ 10% ತೂಡೆ ನಮ್ಮ ಆಜುಬಾಜುದಾಗಲೇ ನಮ್ಮ ಖಾಲಿ ಬಂಟೆನ ಅದೇನಾಗ್ತದೆ ನಮ್ಮ ಮಾತ ಸಮಾಜದ ಪ್ರೀತಿ ಮಲ್ದಿನಾಗಲು ನಮ್ಮ ಹಿರಿಯಾಕುಲು ಪ್ರೀತಿ ಮಲ್ದಿನಾಗಲು ಅವಿನ ಇತ್ತೆಲ್ಲ ನಮ್ಮ ಮುಂದುವರಿಸಾದೆ 10 25 ಮಲ್ಪನೆಟ್ಲ ಇಲ್ಲ ದೊಡ್ಡ ಮಾತ ಬತ್ತಂಡ ಮಸ್ತು ಬಂಗದಾಗಲಿಲ್ಲ ಅಕಲೆಟ್ಲ ಭಾರಿ ಬಂಗದಾಗಲಿಲ್ಲ ಅಂಚೆಟ ಹತ್ರ ಬೇತ ಸಮಾಜದಾಗಲಿನ ನಾವು ತೂಪಿನ ನಮ್ಮ ಕರ್ತವ್ಯ ಉಂಡು. ಇನ್ನಿತ್ತೆ ಭಾರಿ ಪೂರ್ಲು ಬಣ್ಣ ಐತೆಗಳು 3 ಜನ ಆಗಲಿ 4 ಜೋಗ್ಲಿ ಪೂರ ಸನ್ಮಾನ ಮಲ್ತ ಅಕಲಿ ಪೂರ ದುಂಬ ಅಕಲಿ ಇಂಕುಲ್ ಸನ್ಮಾನ ಮಲ್ದ ಅಕಲಿನ ಅಂಚೆನ ಅಕಲೂರು ಸೇವೆ ಈ ಫೆಡರೇಷನ್ ಒಪ್ಕೊಳ್ಬಾರ್ದು. ಕರ್ನಾಟಕ ಸರ್ಕಾರತೆ ಹಿಂದುಳಿದ ವರ್ಗಗಳ ಆಯೋಗತೆ ತಲೆಮುಪ ಕೆ ಜಯಪ್ರಕಾಶ್ ಹೆಗಡೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ರೆ ತಲೆಮುಪ ಡಾಕ್ಟರ್ MN ರಾಜೇಂದ್ರ ಕುಮಾರ್, ಮುಂಬೈ ಹೇರಾಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ತಲೆಮುಪ ಪಿನ್ನ ಒಕ್ಕೂಟತೆ ನಿರ್ದೇಶಕ ಕೆ ಸದಾಶಿವ ಶೆಟ್ಟಿ, ಒಕ್ಕೂಟತೆ ನಿರ್ದೇಶಕ ಪ್ರವೀಣ್ ಭೋಜ ಶೆಟ್ಟಿ, ಪಿರಾಕ್ರೆ ಸಚಿವ ಬಿ ನಾಗರಾಜ್ ಶೆಟ್ಟಿ, ಹುಬ್ಬಳ್ಳಿ ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ರಾಜೇಂದ್ರ ಶೆಟ್ಟಿ, ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿಯ ಸದಸ್ಯ ಕದ್ರಿ ನವನೀತ್ ಶೆಟ್ಟಿ ಬಿರ್ನರೈತಿದ್ದಾರೆ.
ಪ್ರತಿಭಾ ರೈ ಪಳಚವನ್ಗು ಸ್ತುಜಿಚ್ಚಿತ್ತು. ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಬಿರ್ನರ್ಗ್ ಮರ್ಹಬ ಚೊಂತು. ಜಯಕರ ಶೆಟ್ಟಿ ಇಂದ್ರಾಲಿ ಸುರೂತ್ಯ ಪಾಲಕ ಮುಂದಿತ್ತು. ಸತೀಶ್ ಶೆಟ್ಟಿ ಅಡಪ ಚೆಕ್ ಎಡ್ಕರಂಗಲೆ ಪೇರು ಓದಿತ್ತು. ಮೋಹನ್ ದಾಸ್ ಶೆಟ್ಟಿ ಉಳ್ತೂರು ನನ್ನಿ ಜೊಂತು. ಏ ಸಂಘಟನೆ ಆಯಂಗು ಆದರೆ ತೊಡಕರೆದು ಬೆಲೆ ಬಿಸಾಯಲ್ಲ ಆಯಂಗು ಆದರೆ ಮುನ್ನಲ್ಕೊಂಡೆದು ಬೆಲೆ ಬಿಸಾಯ ತಿಕ್ಕರು ಆಯಂಗು ತೌಡುಗೊಲ್ಲುಲ್ಲಿ ನರಿಂಗಣ ಯುವಕ ಮಂಡಲದ 44 ವರ್ಷ ಇರು ಇದ್ರೆ ಕೊಂಡಾಡ್ರೆ ಲೇಸ್ ನಡ್ನತ್ತು. ತೌಡುಗೋಳಿಲುಲ್ಲೆ ನರಿಂಗಣ ಯುವಕ ಮಂಡಲತೆ 44ನೇ ವರ್ಷತೆ ಜಲ್ಸ್ ತೌಡುಗೋಳಿ ಕಲಾಮಂದಿರತ್ತು ನಡ್ನತ್ತು. ಜಿಲ್ಲಾ ಪಂಚಾಯತ್ ಪಿರಾಕ್ರ ತಲೆಮುಪಾಯಿ ಮಮತಾ ಗಟ್ಟಿ ಮೇಲ್ತರನ ಲೇಸಿಗೆ ತೊಡಕೋಟು ಐಮ ಮುಂಡಿತ್ತು. ಏ ಸಂಘ ಮುಂಡಾಕಿತ್ತು ಬೆಲೆ ಪಾಟ್ರದು ಚೆರಿಯ ಬಿಸಯ ಅಲ್ಲ. ಕಲಿಂಗೆ 44 ವರ್ಷത്തിൽ ಕಲೆ ಸಾಮಾಜಿಕ ಪಿನ್ನ ಪಡಿಪುರ ಕ್ಷೇತ್ರತ್ತು ಮೇನತ್ ಎಟ್ಟೊಂದುಲ್ಲೆ ನರಿಂಗಾಣ ಯುವಕ ಮಂಡಲ ರಾಯತೆ ಪೆರಿಮೆ ಆಯಿರಂಟು ಕೊಂಡಾಡಿತ್ತು. ಒಂದು ಸಂಸ್ಥೆಯನ್ನ ಬೆಳಗಿಸಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ. ಸತೀಶ್ ಪುಂಡಿಕಾಯಿ ಅವರು ಹೇಳಿದ್ರು ಈಗಾಗಲೇ ಎಷ್ಟೊಂದು ಕೆಲವೊಂದು ವಿಷಯದಲ್ಲಿ ನಾವಿವತ್ತು ನೋಡ್ತಾ ಇದ್ದೇವೆ. ಈ ಸಂಸ್ಥೆ ಇವತ್ತು ಕ್ರೀಡಾ ಚಟುವಟಿಕೆಯಲ್ಲಿ ಶೈಕ್ಷಣಿಕವಾಗಿ ಹಾಗೆ ಆರೋಗ್ಯಯುತವಾಗಿ ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನು ಹೇಳುವ ರೀತಿಯಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಹಾಗೆ ಬಹಳಾರು ವಿದ್ಯಾರ್ಥಿಗಳನ್ನು ಇವತ್ತು ಕ್ರೀಡೆಯಲ್ಲಿ ಪಳಗಿಸಿ ಈ ನಾಡಿಗೆ ಕೊಟ್ಟಂಥ ಯುವಕ ಮಂಡಲ ನಮ್ಮ ಈ ತೌಡುಗೋಳಿ ಯುವಕ ಮಂಡಲ ಅಂತ ನಮಗೆ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ರೇ ತಲೆಮುಪ್ಪ ಸಂತೋಷ್ ಕುಮಾರ್ ಬೋಳಿಯಾರ್ ಮುಂದಿತ್ತು. ಸಂಘ ಇಂಗನೇ ಪಾವತ್ತಂಗಲೆ ಕಿದ್ಮತ್ ಎತ್ತೊಂಡು ಸಮಾಜತ್ತು ನಲ್ಲ ಸೊರಪನೆ ಹಾಕಿತ್ತು ಬೆಲಿಯ ಪೇರೆಡ್ಕೊಂಡು ಇದಕ್ಕೆ ನಂಗಲೆ 70 ಗುಂಡು ತೆರಿಪಾಟಿ. ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ ಆಂಧ್ರ ಜಾತಿದ ಆಧಾರಡು ಧರ್ಮದ ಆಧಾರ ಸಂಘರ್ಷ ನಡಪುಂದಾನಲ ನರಿಂಗಾಣದ ಯುವಕ ಮಂಡಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಶ್ರೀಮಂತ ಬಡತನ ಪನ್ಪುಣ ಅಂತರಿಜ್ಜಂದ ನಮ್ಮ ಮಾತ ಒಂಜಪ್ಪೆ ಜೋಕ್ಲು ನಮ್ಮ ಭಾರತಾಮಿನ ಜೋಕ್ಲು ನಮ್ಮ ಬಾಕಿದಕ್ಲೆ ಸಾಮರಸ್ಯದ ಪೊರ್ಲೆಂಚಿನ ಪಂಡ ತೋಜಾದ ಬಾಕಿದಕ್ಲೆ ಮಾದರಿ ಆವಡು ಪನ್ಪುಣ ಆ ವಿಶಾಲವಾಯಿನ ಹೃದಯ ಕೊಡ್ತಿರತ್ತ ಐಕ್ಯ ದೇವರಿಗೆ ಅಭಿನಂದನೆ. ಬಿಜೆಪಿ ಮಂಜನಾಡಿ ಮಹಾಶಕ್ತಿ ಕೇಂದ್ರತೆ ತಲೆಮುಪ್ಪ ಜಿತೇಂದ್ರ ಶೆಟ್ಟಿ ತಲಪಾಡಿ ಹುಟ್ಟು ಇಯಲು ಮೇಲ್ತನೆರೆ ತಲೆಮುಪ್ಪ ಆಯ್ತಿಂತು. ಆದೃಷ್ಟಿಡ್ ಈ ಯುವಕ ಮಂಡಲ ಮನ್ಪುಣ ಕೆಲಸ ಯಾನು ಖಂಡಿತವಾದ ಎನ್ನುವೆ ಅವು ಸಮಾಜಮುಖಿ ಆದುಂಡುಂದೆ ಯಾನು ಎನ್ನುವೆ ದಯಪಂಡ ಸಮಾಜಮುಖಿ ಆದ ಇಜ್ಜಿಂದ 44 ವರ್ಷ ಆ ಸಂಸ್ಥೆನ ಈತ ಪೊರ್ಲುಡು ಕೊನೆಯರೆ ಭಾರಿ ಕಷ್ಟ ಉಂಟು. ನಮ್ಮ ಸಮಾಜಗೂ ಕೊಡುಗೆ ಕೊರ್ಪುನಂಚಿನ ಚಿಂತನೆ ದಕ್ಕಲ್ಲ ಒಂಜಿ ತಂಡ ಮಲ್ತದ ಬೇತೆ ಆಯ್ತದ ಆಲಜ್ಜಿ ನಮ್ಮ ಅಜೆಂಡಾ ಒಂಜಿ ನಮ್ಮ ಜವಾಬ್ದಾರಿ ನಿಭಾಯಿಸಿನೇಟ ಮಾತ್ರ ನಮ್ಮ ಆಯ್ತ ಗುರಿ ಕಾರಣಕ್ಕಲು 5 ಬೊಕ್ಕ ನಮ್ಮ ಒಪ್ಪುಜ ಬಂಟ್ರ ಭವನ ಸತೀಶ್ ಪುಂಡಿಕಾಯಿ ಪಂಡೇರು ಬಂಟ್ರ ಭವನ ಮನ್ಪುನಟೇತ ಹೋರಾಟ ಮಲ್ತ ಅಂದವು ಮಾತ್ರ ಗೊತ್ತು. ಬಾಳೆಪುಣಿ ಕೈರಂಗುಲ ವ್ಯವಸಾಯ ಸೇವಾ ಸಹಕಾರಿ ಸಂಘತೆ ನಿರ್ದೇಶಕ ಉಗ್ಗಪ್ಪ ಮಾಣಾಯಿ ಬೀರೂರು ಶಾಂತಿ ಪಳಿಕೆ ಮಹಮ್ಮಾಯಿ ದೇವಸ್ಥಾನತೆ ಜೀರ್ಣೋದ್ಧಾರ ಕಮಿಟಿಯ ತಲೆಮುಪ್ಪ ರಾಮಣ್ಣ ಕಿಲ್ಲೆ ಆಳ್ವರಬೆಟ್ಟು ಜೀರ್ಣೋದ್ಧಾರ ಕಮಿಟಿಯ ಸುರೂತ್ಯ ಸಂಚಾಲಕ ಹರೀಶ್ ಕನ್ನಿಗುಳಿ ನರಿಂಗಣ ಗ್ರಾಮ ಪಂಚಾಯತ್ ಜಂಡಾಮತೆ ತಲೆಮುಪ್ಪ ನವಾಜ್ ಕಲ್ಲರಕೋಡಿ ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯ ಶಶಿಧರ್ ಶೆಟ್ಟಿ ಮಜಲು ಬಾನ್ಯಕಾರೈ ಗಿರೀಶ್ ಆಳ್ವ ಮೋರ್ಲ ಬಿರ್ದರಾಯ್ ತಿನ್ನರು. ನರಿಂಗಾಣ ಯುವಕ ಮಂಡಲತೆ ಗೌರವ ತಲೆಮುಪ್ಪ ನಿಖಲೇಶ್ ಮೊಂತೇರೋ ತಲೆಮುಪ್ಪ ಜಗದೀಶ್ ನೀರೊಳಿಕೆ ಸುರೂತೆ ಕಾರ್ಯದರ್ಶಿ ರಾಕೇಶ್ ಕೊರಕಟ್ಟ ಸಾಂಸ್ಕೃತಿಕ ಕಾರ್ಯದರ್ಶಿ ವಿಜಯಕುಮಾರ್ ಎಲ್ ಸರ್ಕುಡೇಲು ಕ್ರೀಡಾ ಕಾರ್ಯದರ್ಶಿ ಮುರಳೀಧರ ಶೆಟ್ಟಿ ತಿಮರೋಡಿ ಖಜಾಂಜಿ ಸತೀಶ್ ಮಲ್ಲಿ ಇಂಗೈನರ್ ಪುನೀಶ್ ಶೆಟ್ಟಿ ಪಡಚವನ್ಗು ಸ್ತುತಿಚಿತ್ತು. ಹಿರಿಯ ಸದಸ್ಯ ಪತ್ರಕರ್ತ ಸತೀಶ್ ಕುಮಾರ್ ಪುಂಡಿಕಾಯಿ ಸುರೂತ್ಯ ಪಲ್ಕ ಮುಂಡಿತು ಬಿರ್ನರ್ ಮರ್ಹಬ ಚೊಂತು ಲೇಸ್ ನಡಪಾಟಿ ಪಿರಾಕ್ರಿ ತಲೆಮುಪ್ಪ ಚಂದ್ರಹಾಸ ಸರ್ಕುಡೇಲು ನನ್ನಿ ಚೊಂತು. ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್ തുടങ്ങിയിട്ട് ഒരു വർഷമായിട്ടില്ല. ഇങ്ങനെ സമാജ സേവയെ ചമ്മ മുന്നൽ പോയിട്ടുണ്ട്. ഇപ്പോൾ പെർമന്നൂർ ചർച്ചിಗೆ മയ്യത്ത് ಬೇಕರೆ ഒരു പെട്ടി കൊടുത്തിരാರು. ಲಯನ್ಸ್ ಕ್ಲಬ್ ಪೆರ್ಮನ್ನೂರ್ ಫೋಕಸ್ ಇದರ ತರಫ್ಲು ಲಯನ್ ಜೋಸಫ್ ಡಿಸೋದೆಯಲ್ಲೇ ಕೈಸಾಯತ್ಲು ತೊಕ್ಕೋಟ್ಲುಲ್ಲೆ ಪೆರ್ಮನ್ನೂರ್ ಸಂತ ಸೆಬಾಸ್ಟಿಯನ್ ಚರ್ಚಿಗೆ ಸುಮಾರು 40,000 ಖರ್ಚಿಲ್ ಮಯ್ಯತ್ತು ಬೇಕರೆ ಸ್ಟೀಲ್ ಪೆಟ್ಟಿ ಒಪ್ಪಾಟ್ರಲ್ಲಿ ನಡೆಯಿತು. ಸಂತ ಸೆಬಾಸ್ಟಿಯನ್ ಚರ್ಚಿಗೆ ಸುರೂತಿ ರೆವರೆಂಡ್ ಸಿಪ್ರಿಯನ್ ಪಿಂಟೋ ಪೆಟ್ಟಿ ಎತ್ತೊಲ್ಲಿ ಲೇಸ್ ನಡಪಾಟಿತು. ಕರ್ತರು ನಿಮ್ಮೊಡನೆ ಇರಲಿ, ಪ್ರಿಯರೇ, ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್ ನೀವು ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ನನಗೆ ಲಯನ್ಸ್ ಕ್ಲಬ್ ತುಂಬ ಪರಿಚಯ ಉಳ್ಳವತ್ತು. ಈಗಲ್ಲ 34 ವರ್ಷಗಳ ಹಿಂದೆ ನನ್ನ ನೆನಪುಗಳು ಹೋಗ್ತವೆ. ಡಾಕ್ಟರ್ ಉದಯ್ ಕುಮಾರ್ ಹೆಗ್ಡೆ ನನ್ನ ಆತ್ಮೀಯರು, ಡಾಕ್ಟರು. ಅವರು ಲಯನ್ಸಲ್ಲಿ ಇರುವಾಗ ಜೋಕಿಮ್ ನಾಜ್ರೆತ್ ಅನ್ನುವರು, ಅವರು ಇಬ್ಬರು
ಕ್ರಿಶ್ಚಿಯನರು, ಒಬ್ಬರು ಹಿಂದೂ, ಆದರೆ ಭಾಳ ಅನ್ಯೋನ್ಯತೆಯಿಂದ ಇಡೀ ಲಯನ್ಸ್ ಕ್ಲಬ್ಬಲ್ಲಿ ನಾನು ನೋಡಿದ್ದೇನೆ. ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದರು. ನಂತರ ನಾನು ಕೈಕಂಬಗುರುಪುರದಲ್ಲಿ ಇರುವಾಗ ಅಲ್ಲಿ ಒಂದು ಸ್ಥಾಪನೆ ಆಯಿತು, ಲೊರಟದಲ್ಲಿ ಇರುವಾಗ ಅಲ್ಲಿಯೂ ಲಯನ್ಸ್ ಕ್ಲಬ್ಬು ಸ್ಥಾಪನೆ ಆಯಿತು. ಇಲ್ಲಿ ನೀವು ತುಂಬ ಮುತುವರ್ಜಿಯಿಂದ, ಒಗ್ಗಟ್ಟಿನಿಂದ, ಖುಷಿಯಿಂದ ಈ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಮರಣ ಹೊಂದುವವರು ಈ ಏನಂತ ಹೇಳಿದಕ್ಕೆ ಟ್ರೋಲಿ ನಮ್ಮದು ತುಂಬ ಹಳೆಯದಾಗಿತ್ತು. ಹಾಗಾಗಿ ವಾಮಂಜೂರು ನಾನು ಇರುವಾಗ ಅಲ್ಲಿ ಒಂದು ಹೊಸದಾಗಿ ಮಾಡಿದ್ದೆ. ಹಾಗೆ ಇದು ಅಳತು ನೋಡಿದಾಗ ನಮ್ಮ JMJ ಜೋಸಫ್ ಅವರಿಗೆ ಹೇಳಿದ್ದೆ ನಾನು, ಒಮ್ಮೆ ನೋಡಿ ಬನ್ನಿ ಅಂತ. ಅವ್ರು ಹೋಗಿ ನೋಡಿ ಅವರಿಗೆ ತುಂಬ ಖುಷಿಯಾಯಿತು. ನಾಳೆ ಅವರ ಹುಟ್ಟುಹಬ್ಬ, ಅವರಿಗೆ ದಾನ ಮಾಡಬೇಕಂತ ಹೇಳ್ತಾ ಇದ್ದರು. ಆದರೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಒಟ್ಟಿಗೆ ಕೂಡಿ ಇದನ್ನು ಕೊಟ್ಟಿದ್ದೀರಾ. ಅದೇ ನಾನು ಹೇಳಿದ್ದೆ, ಯಾರಿಗೂ ಸಾಯಲಿಕ್ಕೆ ಬೇಡ. ಒಂದು ಜಿರಳೆಯನ್ನು, ಒಂದು ಸಣ್ಣ ಒಂದು ಹ್ಯಾಂಟ್ ನೋಡಿ ಹೇಗೆ ಓಡ್ತದೆ, ಈಗ ಅದು ಹಾಗೆ ಓಡ್ತದೆ. ಒಂದು ಸೊಳ್ಳೆ ಹೀಗೆ ಅದು ಓಡ್ತದೆ. ಎಲ್ಲರಿಗೂ ಜೀವಿಸಲಿಕ್ಕೆ ಬೇಕು, ಸಾಯಲಿಕ್ಕೆ ಬೇಡ. ಆದರೆ ಒಂದು ದಿವಸ ಸಾಯಲಿಕ್ಕೆ ಇದೆ. ಪ್ರತಿ ಅವರವರ ಧರ್ಮದಲ್ಲಿ ಆ ಧರ್ಮ ಪ್ರಕಾರ ಸಾವುಗಳನ್ನು ಮಾಡ್ತಾರೆ. ಅದು ಮಾಡುವಾಗ ಅಷ್ಟೊಂದು ಡೀಸೆಂಟಾಗಿ ಮಾಡ್ತಾರೆ. ಯಾಕೆಂದರೆ ನಮ್ಮ ಜೀವನದೊಂದು ಅಂತಿಮ ಪಯಣ ಅದು. ಹಾಗಾಗಿ ಈ ಅಂತಿಮ ಪಯಣದಲ್ಲಿ ಇಷ್ಟು ಚಂದ ಟ್ರೋಲಿಯನ್ನು ನೋಡಿ ನಾನು ಹೇಳಿದ್ದಾಗೆ ಹೀಗೆ ನಮಗೂ ಒಂದು ದಿವಸ ಸಾಯಬೇಕು, ಅದರ ಮೇಲೆ ಮಲಗಬೇಕು, ಶಾಂತದಿಂದ ಇರಬೇಕು ಅನ್ನೋ ಭಾವನೆ ಬಂದರೆ ಅದೊಂದು ಒಳ್ಳೆಯ ಕೃತ್ಯ, ನೀವು ಭಗವಂತನಿಗೆ ಸಲ್ಲಿಸುವಾದ ಒಂದು ಒಳ್ಳೆಯ ಕೊಡುಗೆ ಅಂತ ನನ್ನ ಮನಸ್ಸಿಗೆ ಈಗ ತಾನೇ ಬರುವುದು. ಆದ್ದರಿಂದ ಇದನ್ನು ಆಶೀರ್ವದಿಸುವಾಗ ನಾವು ಈಗ ನಮ್ಮ ಈಸ್ಟರ್ ಹಬ್ಬ ಮೊನ್ನೆ ತಾನೇ ಆಯಿತು. ನಾವು ಕೊಂಕಣಿಯಲ್ಲಿ ಹಾಡುವ ಒಂದು ಒಳ್ಳೆಯ ಗೀತೆ ಉಂಟು. ಆ ಗೀತೆಯಲ್ಲಿ ಒಂದು ಭರವಸೆ, ಹೋಪ್ ಆಫ್ ರೆಸರೆಕ್ಷನ್, ಇನ್ನೊಂದು ಜೀವನದ ಆ ಭರವಸೆಯನ್ನು ಇಟ್ಟುಕೊಂಡು ನಾವು ಹಾಡುವಂಥದ್ದು. ಅದು ನಾವು ಹಾಡ್ತೇವೆ, ಯಾರಿಗೆ ಗೊತ್ತಿದೆ ನಮ್ಮ ಒಟ್ಟಿಗೆ ನೀವು ಹಾಡಿ. ಅದು ಧರ್ಮದವರು ಯಾರದು ಪರವಾಗಿಲ್ಲ, ಆದರೂ ಅದೊಂದು ಪುನರ್ 300 ಗ್ರಾಮ ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜ ಪಡಚವನ್ಗು ಸ್ತುತಿಚಿತ್ ಲಯನ್ಸ್ ಕ್ಲಬ್ ಪೆರ್ಮನೂರ್ ಫೋಕಸ್ ಇದ್ರೆ ತಲೆಮುಪ್ಪ ಅರುಣ್ ಮುಂತೇರು ಲೇಸರಿ ತಲೆಮುಪ್ಪ ಆಯ್ತಿಂದು. ಜನ್ನಾಮತೆ ತಲೆಮುಪ್ಪ ಜೋಸೆಫ್ ಡಿಸೋಜ, ಚರ್ಚ್ ಕಮಿಟಿ ಜನ್ನಾಮತೆ ತಲೆಮುಪ್ಪ ಮೌರಿಸ್ ಡಿಸೋಜ, ಕಾರ್ಯದರ್ಶಿ ಫಿಲೋಮಿನಾ ಡಿಸೋಜ, ಲಯನ್ಸ್ ಕ್ಲಬ್ ರೆ ಖಜಾಂಜಿ ರೋಹನ್ ಫೆರಾವೋ ಇಂಗೈನಾರ್, ಕಾರ್ಯದರ್ಶಿ ಜೆಸಿಂತಾ ಡಿಸೋಜ ಬಿರ್ನರ್ಗ್ ಮರ್ಹಬ ಚೊಂತು, ಲಯನ್ಸ್ ಕ್ಲಬ್ ರೆ ಪ್ರಶಾಂತ್ ಡಿಸೋಜ ಲೇಸ್ನರ ಪಾಟಿ. ಮಂಚಿಲತುಲ್ಲೆ ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ತರಫ್ಲು ಎಲ್ಲ ವರ್ಷತೆವಲ್ಲ ಏಂಡು ನೋಂಬುಲು ಅರಿ ಕೊಡ್ಕುರೆವರು ಲೇಸ್ ನಡ್ನತು ಏಂಡು 300 ಪಾವತಂಗಳು ತೇಡಿತ್ತು ಅರಿರಿ ಕಿಟ್ಟು ಕೊಡ್ತಾರೆ. ಮಂಚಿಲ ಸಫರ್ ಸ್ಪೋರ್ಟ್ಸ್ ಪಿನ್ನ ಕಲ್ಚರಲ್ ಅಸೋಸಿಯೇಷನ್ ಇದರ ತರಫ್ಲು ಪಾವತೆ ಕುಟುಂಬತ್ತಂಕು ನೋಂಬ್ರಿ ಕಿಟ್ಟಾಯಿ ಅರಿ ಓದಿ ಆಕ್ರೆ ಲೇಸ್ ನಡ್ನತು. ಈ ಲೇಸಲು ಸುಮಾರು 300 ಕುಟುಂಬತ್ತು ಅರಿ ಓದಿ ಹಾಕ್ಯಾರು. മോഹവും സഫലമാക്കി കിനാവിൽ വന്നു എന്നാൽ, മോഹവും സഫലമാക്കി കിനാവിൽ വന്നു എന്നാൽ, മതി മറക്കാം കനവിലെത്തു ഹബീബി. ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി, കാത്തിരിക്കാം എന്റെ ഹബീബി. കണ്ണിൽ കൽവിൽ ഹബീബി, കണ്ടതില്ല ഒരു നാളും, കാണാനൊത്തിരി ഹബീബി, കാത്തിരുന്നു പല നാളും. കണ്ണിൽ കൽവിൽ ഹബീബി, കണ്ടതില്ല ഒരു നാളും, കാണാനൊത്തിരി ഹബീബി, കാത്തിരുന്നു പല നാളും. ബദറും ഉഹ്ദിലൊന്നു ഹബീബി, ഞാനില്ല സ്വഹബോരിലായി. ബദറെ കണ്ടതില്ല ഹബീബി, നേരിൽ ഈ കൺകളിലായി. ആഖിറം മുന്നിലായി നിൽക്കും പാവിയേലും, ആഖിറം മുന്നിലായി നിൽക്കും പാവിയേലും, മതി മറക്കാം. ಕಲಿಂಗ ಹಿರಿಯ ವರ್ಷದಲ್ಲಿ ನಂಗಲೆ ಸಂಘ ನೋಂಬುಲು ಪಾವತ್ತಂಗ ಪಟಿನಿಂದ ಏಕೋಗು ತೀರ ಚೊಲ್ಲೂರೆ ನೆಲೆಲು ಅರಿವು ಓದಿ ಹಾಕೊಂಡು ಬಂದರ ಈ ಅಂಡು ಸುಮಾರು 300 ಕುಟುಂಬದ ತೇಡಿತ್ತು ಅರಿವು ಕೊಟ್ಟೊಂದುಲ್ಲಾಂಟು ಸಂಘದ ತಲೆಮುಪಾಯಿ ನಜೀರ್ ಹುಸೇನ್ ಚೊಂತು. ವರ್ಷ ಪ್ರತಿ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ನಾವು ಸಾಧಾರಣ ಒಂದು 20 ವರ್ಷದಿಂದ ಈ ಹಕ್ಕಿ ಕಾರ್ಯಕ್ರಮವನ್ನು ವರ್ಷ ಪ್ರತಿ ನಾವು ಕೊಡ್ತಾ ಇದ್ದೇವೆ.
ದಾನಿಗಳ ಸಹಾಯದಿಂದ ಅಲ್ಹಮ್ದುಲಿಲ್ಲಾ ನಮಗೆ ತುಂಬ ಜನಗಳು ಈ ಕಾರ್ಯದಲ್ಲಿ ನಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಥರ ನಮ್ಮ ಎಲ್ಲ ಸಬರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ನ ಸದಸ್ಯರುಗಳಿಗೂ ಇದಕ್ಕೆ ದುಡಿದಂತಹ ಎಲ್ಲ ಸದಸ್ಯರುಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮ ಚಂದ ರೀತಿಯಲ್ಲಿ ಮಾಡುವಂತಾಗಲು ನಮ್ಮೆಲ್ಲ ಸದಸ್ಯರು ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರಲ್ಲಿ ಬೇಡಿಕೊಳ್ಳುತ್ತೇನೆ. ಸಾಧಾರಣ ಒಂದು 200-300 ಬಡ ಕುಟುಂಬಗಳಿಗೆ ನಾವು ವರ್ಷ ಪ್ರತಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರುತ್ತಿದ್ದೇವೆ. ಅಲ್ಹಮ್ದುಲಿಲ್ಲಾ ಎಲ್ಲರ ಸಹಾಯ ನಮಗೆ ದೊರಕಿದೆ. ಅವರಿಗೆ ನಾನು ಎಲ್ಲರಿಗೂ ತುಂಬ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂಥ ಕಾರ್ಯಕ್ರಮ ಇನ್ನು ಮುಂದಕ್ಕೂ ನಡೆಯಲಿ ಅಂತ ಹೇಳಿ ಅವಕಾಶಕ್ಕಾಗಿ ವಂದನೆಗಳು. ಪಿರಾಕ್ರೆ ತಲೆಮುಬ್ಬ ಮುಸ್ತಫಾ, ಪಿರಾಕ್ರೆ ಮ್ಯಾನೇಜರ್ ಖಾದರ್ ಮಂಚಿಲ, ಪಿರಾಕ್ರೆ ಕ್ಯಾಪ್ಟನ್ ಯಾಹಿಯಾ, 20 ಕಾರ್ಯದರ್ಶಿ ಮೊಹಮ್ಮದ್ ಇಕ್ಬಾಲ್, 20 ಕ್ಯಾಪ್ಟನ್ ಜಾಸಿಮ್, ಕಮಿಟಿಯ ಸದಸ್ಯ ಉಮರ್ ಫಾರೂಕ್, ಉಳ್ಳಾಲ ನಗರಸಭೆ ಪಿನ್ನೆ ಸಂಗತಿ ಜನ್ನಾಮತೆ ತಲೆಮುಪ್ಪ UP ಅಯ್ಯೂಬ್ ಮಂಚಿಲ ಇನ್ಯಾರ್ತಲು ಇನ್ನಾರ್. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗ ಅಕೇರಿ ಆಯ್ತು ಬಂಡೆ ವಾರ್ತೆ ಇದೇ ನಾರ್ತು ನಿಂಗಲೆ ಮುನ್ನಲ್ ಬಂಡ ಅತ್ತ ತೋಲ್ ನೋಕಿ ಅಂಟಿಕರು ನಂಗಲೆ ನಿಂಗಲೆ ಪಿರ್ಸತೆ ಚಾನೆಲ್ ಪೊಸಕುರಲ್.